ಜೈ ಶ್ರೀರಾಮ್. ಹೇಗಿದ್ದೀರಾ? ಇವತ್ತು ನಿನ್ನೆ ಮತ್ತು ಇವತ್ತಿನ ಒಟ್ಟು ಅಲಂಕಾರ ಹಾಕ್ತಾ ಇದ್ದೀನಿ. ಇವತ್ತು ನೋಡಿ ಕೃಷ್ಣ ಅಲಂಕಾರ ಹೆಸರನ್ನು ನಾನು ಕೆಳಗೆ ಹಾಕಿದ್ದೀನಿ, ನೋಡ್ಕೋತಾ ಹೋಗಿ. ನಿನ್ನೆದು ನಂದಕುಮಾರ ಅಲಂಕಾರ. ಆನಂತರ ಈ ವಿಡಿಯೋದಲ್ಲಿ ನಮ್ಮ ಮನೆ ಹತ್ತಿರ ಇರುವಂತಹ ಮುಚ್ಚಲುಕೋಡು ದೇವಸ್ಥಾನದ್ದು ಕಾರ್ತಿಕ ದೀಪೋತ್ಸವದ ವಿಡಿಯೋ ಹಾಕ್ತಾ ಇದ್ದೀನಿ. ತುಳಸಿ ಸಂಕೀರ್ತನೆ ಮತ್ತು ಕಾರ್ತಿಕ ದೀಪೋತ್ಸವ. ಆ ನಂತರ ಈ ವಿಡಿಯೋ ತುದಿಯಲ್ಲಿ ಆರ್ಟ್ ಆಫ್ ಲಿವಿಂಗ್ ಅಂದರೆ ರವಿಶಂಕರ್ ಗುರೂಜಿಯವರ ಆಶ್ರಮದಿಂದ ಬಂದಂಥ ಸ್ವಾಮಿ ಸೂರ್ಯಪಾದ ಎನ್ನುವರದ್ದು ಭಜನೆಯನ್ನು ನೋಡ್ಕೊಂಡು ಬನ್ನಿ. ಹೇಗಾಯಿತು ಹೇಳಿ ವಿಡಿಯೋ? ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಅದ್ಭುತವಾದ ಕಾರ್ತಿಕ ದೀಪ, ತುಳಸಿ ಸಂಕೀರ್ತನೆ, ಆಮೇಲೆ ಭಜನೆಯನ್ನು ನೋಡ್ಕೊಂಡು ಬನ್ನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಬೇಕಾದವರಿಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಇನ್ನು 15 ದಿವಸಕ್ಕೆ ಮುಚ್ಚಲುಕೋಡು ದೇವಸ್ಥಾನದಲ್ಲಿ ದೊಡ್ಡ ಷಷ್ಠಿ ಯಾವತ್ತು ಉತ್ಸವ ನಡೆಯುತ್ತೆ, ಅದನ್ನೂ ನೋಡ್ಕೊಂಡು ಬರೋಣ. ಥ್ಯಾಂಕ್ ಯು.
ಮಂಗಳ ಗಿರಿಧರ ಸೂಕರ ರೂಪ ಭೂಮಿ ವಿದಾರಕ ಜಯ ದೇವೇಶ ನಾರಾಯಣೋ 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 वनमाली मुरलीधारी गोविंद हरि गोविंद हरि नारायण हरि केशव हरि गोविंद हरि नारायण हरि केशव हरि गोविंद हरि नारायण हरि केशव हरि गोविंद नारायण हरि सुंदर बनमाली मुरलीधारी गोवर्धन गिरिवरधारी बनमाली मुरलीधारी गोवर्धन गिरिवरधारी बनमाली मुरली गोवर्धन गिरिवरधारी बनमाली मुरलीधारी गोवर्धन गिरिवरधारी बनमाली